ವಿಟ್ಲ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಪ್ರಯುಕ್ತ ಕೇಪುವಿನಿಂದ ಮಲರಾಯ ದೈವದ ಭಂಡಾರ ಆಗಮಿಸಿದೆ. ಸಂಜೆ ಕೇಪುವಿನಿಂದ ಹೊರಟ ಭಂಡಾರ ಕೇಪು ಸುಬ್ರಾಯ ದೇವಸ್ಥಾನ ಆಗಮಿಸಿದ ಬಳಿಕ ಅಲ್ಲಿಂದ ಮೈರಾ ಇರಂಬು ಬುಳಿಕಟ್ಟೆ ಕ್ರಾಸ್ ಉಕ್ಕುಡ ಮೂಲಕ ಆಗಮಿಸಿ ಅರಿಪಾದಿಯಲ್ಲಿ ವಿಶ್ರಾಂತಿ ಪಡೆದು ಅಲ್ಲಿಂದ ಅಡ್ಡದ ಬೀದಿಯ ಮೂಲಕ ವಿಟ್ಲಪೇಟೆಗೆ ಆಗಮಿಸಿದೆ. ವಿಟ್ಲಪೇಟೆಯನ್ನ ದೀಪಗಳಿಂದ ಅಲಂಕರಿಸಲಾಗಿತ್ತು. ಅಲ್ಲಲ್ಲಿ ಹಣತೆ ಇಡಲಾಗಿತ್ತು. ಸೀಮೆಯ ಗುರಿಕಾರರು, ದೈವ ಕಾರ್ಯಕರ್ತರು, ಸೇವೆ ಮಾಡುವವರು, ಊರಿನ ಪ್ರಮುಖರು ಜೊತೆಯಲ್ಲಿದ್ದರು. ಈ ಬಾರಿ ವಿಶೇಷವಾಗಿ ವಿಟ್ಲ ದೇವತಾ ಸಮಿತಿ ವತಿಯಿಂದ ಸಮರ್ಪಿಸಲಾದ ನೂತನ ಪಲ್ಲಕ್ಕಿಯಲ್ಲಿ ಭಂಡಾರ ಆಗಮಿಸಿದ. ವೈಭವೋಪೇತವಾಗಿ ನಡೆದ ಮೆರವಣಿಗೆಯಲ್ಲಿ ಬೊಂಬೆ ಕುಣಿತ, ದೇಜಪ್ಪ ನಿಟ್ಯ ಅವರ ನೇತೃತ್ವದ ಚಂದಳಿಕೆ, ವೀರಾಂಜನೇಯ ವ್ಯಾಯಾಮ ಶಾಲೆಯ ತಾಲೀಮು ತಂಡದಲ್ಲಿ ವಿವಿಧ ಆಕರ್ಷಣೆ ಪ್ರೇಕ್ಷಕರ ಗಮನ ಸೆಳೆದಿದೆ. ಪೇಟೆಯಿಂದ ಆಕರ್ಷಕ ಮೆರವಣಿಗೆಯ ಮೂಲಕ ಭಂಡಾರ ನೇರವಾಗಿ ಪಂಚಲಿಂಗೇಶ್ವರ ಸನ್ನಿಧಾನಕ್ಕೆ ಬಂದು ಭೇಟಿಯಾಗಿದೆ. ಬಳಿಕ ದೇವರ ಬಯ್ಯದ ಬಲಿ ಉತ್ಸವ ನಡೆಯಿತು. ಮಹಾರಥೋತ್ಸವದ ಬಳಿಕ ನೇಮೋತ್ಸವ ನಡೆದು ದೈವದ ಭಂಡಾರ ಕೇಪುವಿಗೆ ಹಿಂತಿರುಗಲಿದೆ. ಆಯಾಸವನ್ನು ನೀಗಿಸಿ ನಂತರ ಭಂಡಾರಕ್ಕೆ ಪೂಜೆ ಸಲ್ಲಿಸಿ ಅರಮನೆಯ ಅರಸರಿಗೆ ಭಂಡಾರ ಬರುತ್ತಿರುವ ವಿಷಯದ ಸೀಮೆಯ 2000 ಗುರಿಕಾರರು ಭಂಡಾರವನ್ನು ಸ್ವಾಗತಿಸಿ ಪ್ರಾರ್ಥಿಸಿ ದೇವಸ್ಥಾನಕ್ಕೆ ಮಲ್ಲಿಗೆಯ ಸಿಂಗಾರ, ಚೆಂಡೆ, ಬ್ಯಾಂಡ್, ಸುಡುಮದ್ದು ಕೊಂಬುವ